ಜಿಲ್ಲೆಯ ಸಿ ಗ್ರೇಡ್ ದೇವಸ್ಥಾನಗಳಿಗೆ ಕಡಿಮೆ ವೆಚ್ಚದಲ್ಲಿ ಸೋಲಾರ್ ವಿದ್ಯುತ್ ವ್ಯವಸ್ಥೆ ಕೈಗೊಳ್ಳುವ ಬಗ್ಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಸೆಲ್ಕೋ ಸೋಲಾರ್ನ ಡಿಜಿಎಂ ಗುರುಪ್ರಕಾಶ್ ಶೆಟ್ಟಿ ಹೇಳಿದರು. ಅವರು ಕಾವಳಮುಡೂರು ಗ್ರಾಮದ ಮಹತೋಬಾರ ಶ್ರೀ ಕಾರಂಜೇಶ್ವರ ದೇವಸ್ಥಾನದ ನೂತನ ವ್ಯವಸ್ಥಾಪನಾ ಸಮಿತಿಯ ಪದಗ್ರಹಣ ಮತ್ತು ಸೋಲಾರ್ ದೀಪಗಳ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಭಕ್ತಾದಿಗಳು ಸಂಜೆಯ ವೇಳೆಗೆ ದೇವಸ್ಥಾನದತ್ತಿರ ಬರಬೇಕಾದ್ರೆ ಅಲ್ಲಿ ವಿದ್ಯುತ್ನ ವ್ಯವಸ್ಥೆ ಇರಬೇಕು. ಸಣ್ಣ ಸಣ್ಣ ದೇವಸ್ಥಾನಗಳಲ್ಲಿ ವಿದ್ಯುತ್ ಅಥವಾ ಜನರೇಟರ್ ವ್ಯವಸ್ಥೆ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ದಾನಿಗಳ ಸಹಕಾರದಿಂದ ಸೋಲಾರ್ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಿದ್ರೆ ಅಂತಹ ದೇವಸ್ಥಾನಗಳಿಗೂ ಸಂಜೆಯ ವೇಳೆಗೆ ಭಕ್ತಾದಿಗಳು ಬರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಇಲ್ಲಿಗ ದೊಡ್ಡ ಕರ್ನಾಟಕ ಬ್ಯಾಂಕಿನವರು ಸುಮಾರು 6 ಲಕ್ಷ ಅಷ್ಟು ಇದು ಮಾಡಿಕೊಂಡು ಇಲ್ಲಿಂದ ಮೇಲಿನವರೆಗಿನ ಸ್ಟ್ರೀಟ್ ಲೈಟ್ಗಳು ಮತ್ತು ದೇವಸ್ಥಾನದ ಸಂಪೂರ್ಣ ಒಂದು ವಿದ್ಯುತ್ ದಿನದ ವಿದ್ಯುತ್ ಅಗತ್ಯತೆ ಇದೆ ಅದನ್ನು ಪೂರ್ತಿ ಅವರು ಭರಿಸಿದ್ದಾರೆ. ಇಲ್ಲಿ ತುಂಬ ಜನ ಭಕ್ತಾದಿ ಮನೆಗಳಿದ್ದಾರೆ ಮತ್ತು ಸುತ್ತಮುತ್ತದಲ್ಲಿ ಸುಮಾರಷ್ಟು ಸೀದೇಜ ಅಥವಾ ಇಂಥ ದೈನಂದಿನ ಚಟುವಟಿಕೆಯಲ್ಲಿರುವಂಥ ದೇವಸ್ಥಾನಕ್ಕೆ ನಾವು ಭಕ್ತಾದಿಗಳು ಇರ್ಬೋದು. ಒಂದೇ ವಿನಂತಿ, ನಾವು ದೇವಸ್ಥಾನಕ್ಕೆ ತುಂಬ ಇದನ್ನು ನಡ್ಕೊಳ್ತೀವಿ, ನಾವು ಬೇರೆ ಬೇರೆ ಇದನ್ನು ಕೊಡ್ತೀವಿ. ಅದರ ಜೊತೆಗೆ ಅಟ್ಲೀಸ್ಟ್ ನಮ್ಮ ದೇವಸ್ಥಾನಗಳಲ್ಲಿ ಒಂದು 4 ಲೈಟಿಗೆ ಜಾಸ್ತಿ ಏನಾಗೋದಿಲ್ಲ, ಒಂದು 15,000 20,000 ರೂಪಾಯಿ ಆಗೋದು. ಒಂದು ಗರ್ಭಗುಡಿಗೆ ಒಂದು 2-3 ಪ್ರಾಂಗಣ ಅಲ್ಲಿ ಎಲ್ಲಿ ಅಗತ್ಯ ಇದೆ ನಮಗೆ ಅಲ್ಲಿಯ ಬೆಳಕಿನ ವ್ಯವಸ್ಥೆಯನ್ನು ನೀವು ಮಾಡಿದರೆ ಖಂಡಿತವಾಗಿ ನಮ್ಮ ದೇವಸ್ಥಾನಕ್ಕೆ ಸಂಜೆ ಹೊತ್ತು ತುಂಬ ಜನ ಬರ್ತಾರೆ ಭಕ್ತರಿಗಳು, ಮತ್ತು ಅದೊಂದು ಸೇಫ್ ಜಾಗ ಅಂತ ಆಗ್ತದೆ. ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದೇವಸ್ಥಾನಗಳು ಸಾಮಾಜಿಕ ಪರಿವರ್ತನೆಯ ಕೇಂದ್ರಗಳಾಗಬೇಕು. ಪಾಶ್ಚಾತ್ಯ ಸಂಸ್ಕೃತಿಯ ವ್ಯಾಮೋಹಕ್ಕೆ ಬಲಿಯಾಗಿ ನಮ್ಮ ದೇಶದ ಸಂಸ್ಕೃತಿಯನ್ನ ಮರೆಯುತ್ತಿದ್ದೇವೆ ಎಂದರು. ದೇವಸ್ಥಾನಗಳಲ್ಲಿ ಧಾರ್ಮಿಕ ಗ್ರಂಥಗಳಿರುವ ಗ್ರಂಥಾಲಯವನ್ನು ಆರಂಭಿಸುವ ಬಗ್ಗೆ ಯೋಜನೆ ರೂಪಿಸಲಾಗುತ್ತಿದೆ. ಅದರ ಸದುಪಯೋಗವನ್ನು ನಾವು ಪಡೆಯಬೇಕು ಎಂದು ಹೇಳಿದರು. ಎನ್ನ ಮಗೆ ಹಾಲಯ ಎನ್ನ ಮಗಳ ಹಾಲಯ ಯಾರು ಹಾಳು ಮಾಡಿದ್ದು ಯಾರು ಅಂತ ಹೇಳಿದ್ರೆ ನಾವೇ ಮಾಡಿದ್ರಿ. ನಮಗೆ ಬರೀ ಇಂಗ್ಲೀಷಿನ ಹುಚ್ಚು ಅಷ್ಟೇ. ಇಂಗ್ಲೀಷಿನಲ್ಲಿ ರಾಮ ಸಿಕ್ಕುವುದಿಲ್ಲ, ಇಂಗ್ಲೀಷಿನಲ್ಲಿ ಕೃಷ್ಣ ಸಿಕ್ಕುವುದಿಲ್ಲ. ಅದಕ್ಕೆ ನಮ್ಮ ಮನೆಗಳಲ್ಲಿ ನಾವು ಆ ರೀತಿಯ ಚಿಂತನೆಯನ್ನು ಬೆಳೆಸಲಿಕ್ಕೆ ಪೂರಕವಾಗಿ ನಿಜವಾಗಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಾ ನೀವು. ದೇವಸ್ಥಾನದಲ್ಲಿ ಧಾರ್ಮಿಕ ಗ್ರಂಥಗಳ ಒಂದು ರೀತಿಯ ಒಂದು ಲೈಬ್ರರಿಯನ್ನು ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಇದರ ಸದುಪಯೋಗ ಪಡೀರಿ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ವಾದಿರಾಜ ಕೀಗೆ ಹಾಗೂ ಕಾರಿಂಜ ಕ್ಷೇತ್ರದ ಆಡಳಿತಾಧಿಕಾರಿ ನೋಣಯ್ಯ ನಾಯ್ಕ ಅವರನ್ನು ಸನ್ಮಾನಿಸಲಾಯಿತು. ನೂತನ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ ಪುಳಿಮಚಲು ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಲಾಯಿತು. ಕಾವಳಮುಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯಲಕ್ಷ್ಮಿ, ಉಪಾಧ್ಯಕ್ಷ ಅಜಿತ್ ಶೆಟ್ಟಿ, ನೂತನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಸೂರ್ಯ ಹಾಸಕ್ಕೆ, ಪ್ರವೀಣ್ ಪೂಜಾರಿ, ಆನಂದ್ ಶೆಟ್ಟಿ, ರಾಘವೇಂದ್ರ ನಾಯ್ಕ್, ರಾಧಾಕೃಷ್ಣ ಕೆ, ಮಾಲತಿ, ಸುಮನಾ, ಪ್ರಾಜೆಕ್ಟ್ ಏರಿಯಾ ಮ್ಯಾನೇಜರ್ ಪ್ರವೀಣ್ ವೈ, ಹಿರಿಯ ವ್ಯವಸ್ಥಾಪಕ ಸಂಜಿತ್ ರೈ, ಸೆಲ್ಕೋ ಪುತ್ತೂರು ಶಾಖೆಯ ಮ್ಯಾನೇಜರ್ ಶುಭಕರಾಳ್ವ, ಮಂಗಳೂರು ಶಾಖೆಯ ಮ್ಯಾನೇಜರ್ ರವೀಣಾ ಬಂಗೇರ, ಪುತ್ತೂರು ಶಾಖೆಯ ರೋಷನ್ ಶೆಟ್ಟಿ ಹಾಗೂ ಜಗದೀಶ್ ಉಪಸ್ಥಿತರಿದ್ದರು. ಕರ್ನಾಟಕ ಬ್ಯಾಂಕಿನ ಸುಮಾರು 6 ಲಕ್ಷ ರೂಪಾಯಿ ಆರ್ಥಿಕ ಸಹಕಾರದೊಂದಿಗೆ ಕಾರಿಂಜ ಕ್ಷೇತ್ರದಲ್ಲಿ ಸೆಲ್ಕೋ ಸಂಸ್ಥೆ ಸೋಲಾರ್ ದೀಪಗಳನ್ನು ಅಳವಡಿಸಿದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.